ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕ ಎಲ್ಲರೂ ಕೂಡ ಹೇಳ್ತಾರೆ, ಆಧುನಿಕ ಪ್ರಪಂಚ ಎಲ್ಲ ಕೆಲಸ ಕೂಡ ಆದಷ್ಟು ಬೇಗ ಆಗಬೇಕೆನ್ನುವಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನಿವತ್ತು ಬಂದಿರುವಂಥದ್ದು ಪುತ್ತೂರಿನ ಕಡೆಗೆ. ನೋಡ್ತಾ ಇದ್ದೀರಿ, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಎನ್ನುವಂಥದ್ದು ಸಿನ್ಸ್ 2015ರಿಂದ ಅಂದರೆ ಸುಮಾರು ಒಂದು 4-5 ವರ್ಷಗಳಾಯಿತು ಆರಂಭವಾಗಿ. ಪ್ರತಿದಿನವೂ ಕೂಡ ಎಲ್ಲರೂ ಕೂಡ ಮನೆಯಲ್ಲಿ ಗೃಹಿಣಿಯರು ಹೇಳ್ತಾ ಇರ್ಬೋದು, ಈ ಮನೆಯಲ್ಲಿ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಯಾರಾದರೂ ತಿಂಡಿ ಏನಾದರೂ ರೆಡಿ ಮಾಡಿಕೊಟ್ರೆ ಒಳ್ಳೆದಿತ್ತು, ಅಥವಾ ಏನಾದರೂ ರೆಡಿ ಆಗಿರುವಂಥ ಐಟಮ್ ಸಿಕ್ಕಿದ್ರೆ ಒಳ್ಳೆದಿತ್ತು. ಯಾಕಂತ ಹೇಳಿದರೆ ಒಂದು ಕಡೆ ಮನೆಯ ಜವಾಬ್ದಾರಿ ನೋಡಬೇಕು, ಇನ್ನೊಂದು ಕಡೆ ಮಕ್ಕಳ ಜವಾಬ್ದಾರಿ ನೋಡಬೇಕು, ಇನ್ನೊಂದು ಕಡೆ ಅವರು ಕೂಡ ಕೆಲಸಕ್ಕೆ ಹೋಗಬೇಕು. ಈ ಎಲ್ಲ ವಿಚಾರಗಳು ಬರುವಾಗ ಸಮಯವನ್ನು ಅತ್ಯಂತ ಕಡಿಮೆ ನಿಟ್ಟಿನಲ್ಲಿ, ಅಂದರೆ ಯಾವುದಕ್ಕೂ ಜಾಸ್ತಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಗಿರುವಾಗ ಅಡುಗೆ ಮನೆಯಲ್ಲಿ ಪ್ರತಿ ಗೃಹಿಣಿಯರಿಗೆ ಅವರು ಮಾಡುವಂಥ ಕೆಲಸಗಳನ್ನು ಸುಲಭ ಮಾಡ್ತಾ ಬಂದಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿತ್ಯ ಫುಡ್ ಪ್ರಾಡಕ್ಟ್ ಸಿನ್ಸ್ 2015ರಿಂದ. ಸೊ ನಿತ್ಯ ಫುಡ್ ಪ್ರಾಡಕ್ಟ್ ಎನ್ನುವಂಥ ವಿಚಾರಗಳು ಬರುವಾಗ ಇಡೀ ಒಂದು ಕೋಸ್ಟಲ್ ಬೆಲ್ಟಲ್ಲಿ ಪ್ರತಿ ಮನೆಯ ಅಡುಗೆ ಮನೆಯಲ್ಲಿ ಕೂಡ ಇವತ್ತು ನಿತ್ಯ ಫುಡ್ ಪ್ರಾಡಕ್ಟ್ನ ಪ್ಯಾಕೆಟ್ಗಳನ್ನು ನಾವು ಇವತ್ತು ನೋಡ್ಬೋದು. ಯಾಕಂತ ಹೇಳಿದ್ರೆ ಗೃಹಿಣಿಯರಿಗೆ ಅವರ ಕೆಲಸಗಳನ್ನು ಮಾಡಲಿಕ್ಕೆ ಅತ್ಯಂತ ಸುಲಭವಾಗಿ ನಿತ್ಯ ಫುಡ್ ಪ್ರಾಡಕ್ಟ್ ಮಾಡ್ತಾ ಇದೆ. ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಅಥವಾ ಪರೋಟ ಆಗಿರ್ಬೋದು, ಅಥವಾ ಇನ್ನಿತರ ಸಾಕಷ್ಟು ಏನು ಉತ್ಪನ್ನಗಳನ್ನು ತಾವಿಲ್ಲಿ ಕಾಣ್ತಾ ಇರ್ಬೋದು. ನಾವೊಂದು ಮಾತನ್ನು ಹೇಳ್ತೇವೆ, ಅಂದರೆ ಹೋಮ್ ಮೇಡ್ ಐಟಮ್ಗೆ ನಾವು ಇವತ್ತಿನ ದಿನಗಳಲ್ಲಿ ಜಾಸ್ತಿ ಹೆಚ್ಚಿನದಾದ ಒಂದು ಆದ್ಯತೆಯನ್ನು ನಾವು ಕೊಡ್ತೀವಿ. ಯಾಕಂತ ಹೇಳಿದರೆ ಗುಣಮಟ್ಟ ಅಷ್ಟೇ ಚೆನ್ನಾಗಿರಬೇಕು, ಮತ್ತು ಮಾಡುವಂಥ ಸ್ಥಳಗಳು ಅಷ್ಟೇ ನೀಟಾಗಿರಬೇಕು, ಕ್ಲೀನ್ ಆಗಿರಬೇಕು, ಕ್ವಾಲಿಟಿ ವೈಸ್ ಆಗಿರಬೇಕು ಎನ್ನುವಂಥ ಮಾತುಗಳು ಎಲ್ಲರೂ ಕೂಡ ಹೇಳುವಂಥದ್ದು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ ಏನಿದೆ ಅಥವಾ ಕಂಪನಿ ಮೇಡ್ ಪ್ರಾಡಕ್ಟ್ಗಳ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನನ್ನು ತಗೊಳ್ತೀವಿ. ಅದಕ್ಕೋಸ್ಕರ ಇವತ್ತು ನಾವು ಬಂದಿರುವಂಥದ್ದು ನಿತ್ಯ ಫುಡ್ ಪ್ರಾಡಕ್ಟ್ನ ಕಂಪನಿ, ಪುತ್ತೂರಿನಿಂದ ಒಂದು 2-3 ಕಿಲೋಮೀಟರ್ ದೂರ ಇರುವಂಥ ಒಂದು ಪ್ರದೇಶ, ಅಲ್ಲಿಗೆ ಬಂದಿದ್ದೀವಿ. ಸೊ ಫ್ಯಾಕ್ಟ್ರಿ ಹೇಗಿರ್ಬೋದು, ಏನೆಲ್ಲ ತಯಾರಾಗ್ತದೆ, ಹೇಗೆ ತಯಾರಾಗ್ತದೆ ಎನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡ್ತೀನಿ. ಇನ್ನೊಂದು ಚಿಕ್ಕದಾದಂಥ ಒಂದು ಮಾಹಿತಿ, ಸರಿಸುಮಾರು ಪ್ರತಿನಿತ್ಯ ಇಲ್ಲಿ 20,000 ರಿಂದ 22,000 ಚಪಾತಿ, ಅದು ಕೂಡ ಸೀಸನ್ಗೆ ಅನುಗುಣವಾಗಿ, ಹೆಚ್ಚಿನ ಸೀಸನ್ ಏನಾದರೂ ಇದ್ದರೆ 25,000, 30,000, 35,000ಕ್ಕಿಂತಲೂ ಅಧಿಕವಾಗಿರುವಂಥ ಚಪಾತಿ ಒಂದು ದಿವಸಕ್ಕೆ ಸಿದ್ಧ ಆಗ್ತದೆ. ಹಾಗೆ 8,000 ರಿಂದ 10,000 ಪರೋಟ ಏನಿದೆ, ಇದು ಕೂಡ ಸೀಸನ್ಗೆ ಅನುಗುಣವಾಗಿ, ಹೆಚ್ಚಾಗಿ ಮದುವೆ ಸೀಸನ್ ಅಥವಾ ಬೇರೆ ಏನಾದರೂ ಅಂಥದ್ದು ಏನಾದರೂ ಇದ್ದರೆ 15,000 20,000 ತನಕ. ಹಾಗೆ ಪೂರಿ ಕೂಡ ಹಾಗಿರುವಾಗ ಇಷ್ಟೆಲ್ಲ ತಯಾರು ಮಾಡುವಂತಹ ಈ ಒಂದು ಫ್ಯಾಕ್ಟ್ರಿ ಹೇಗಿರ್ಬೋದು, ಯಾವ ರೀತಿಯಾದಂಥ ಆಧುನಿಕತೆಗಳನ್ನು ಇಲ್ಲಿ ಅಳವಡಿಸ್ಕೊಂಡಿರ್ಬೋದು ಎನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಒಳಗೋಗೋಣ ಬನ್ನಿ. ವೀಕ್ಷಕರು, ಇವತ್ತು ಕೋಸ್ಟಲ್ ಬೆಲ್ಟ್ನಲ್ಲಿ ಎಲ್ಲರಿಗೂ ಕೂಡ ಚಪಾತಿ, ಪೂರಿ ಅಥವಾ ಬೇರೆ ಐಟಮ್ಸ್ಗಳು ಎನ್ನುವಂಥ ವಿಚಾರಗಳು ಬಂದಾಗ ರಾಧಾಕೃಷ್ಣ ಅವ್ರದ್ದು ನೆನಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ಶುರು ಮಾಡಿದ್ದು ಅವರೇ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಧಾಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಮ್ಮ ಟಿವಿ ನಿಮಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ವೀಕ್ಷಕರೇ, ರಾಧಾಕೃಷ್ಣ ಅವರು ಈಗಾಗಲೇ ಹೇಳಿದೆ, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಏನಿದೆ, ಸೊ ಇದರ ಏನು ಅಂತ ಹೇಳಿದರೆ ಆರಂಭ ಮಾಡಿದವರು. ಯಾಕಂತ ಹೇಳಿದರೆ ಇಂಥ ಒಂದು ರೂರಲ್ ಪ್ರದೇಶದಲ್ಲಿ ಇಂಥ ಒಂದು ಫ್ಯಾಕ್ಟ್ರಿಯಿಂದ ಇದನ್ನು ಆರಂಭ ಮಾಡಿ ಇಲ್ಲಿವರೆಗೆ ಕೆಲಸ ಕೊಡುವಂಥದ್ದು ವಿಚಾರ ಆಗಿರಲಿ, ಅಥವಾ ಪ್ರಮುಖವಾಗಿ ನಾನು ಹೇಳಿದಾಗೆ ಇಡೀ ಕರಾವಳಿ ಪ್ರದೇಶಕ್ಕೆ ಅನ್ನದಾತರು ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದರೆ ಕೆಲಸವನ್ನು ಸುಲಭ ಮಾಡುವವರು ಇವರೇ. ಹಾಗೆ ವೀಕ್ಷಕರೇ, ಯಂಗ್ ಎಂಟರ್ಪ್ರಿನರ್ ಆ್ಯಂಡ್ ಫುಡ್ ಇನೋವೇಟಿವ್ ಅವಾರ್ಡ್ ಕೂಡ ಏನಿದೆ, ಸೊ ಅದು ಕೂಡ ಸಿಕ್ಕಿರುವಂಥದ್ದು ನಮ್ಮ ಈ ಒಂದು ಪುತ್ತೂರು ಭಾಗದಲ್ಲಿರುವಂಥ ರಾಧಾಕೃಷ್ಣ ಅವರಿಗೆ. ಇದು ಕೂಡ ನಮ್ಮ ಒಂದು ಹೆಮ್ಮೆಯ ಸಂಗತಿ ಅಂತೇಳಿ. ಎಸ್ ಸರ್, ಏನು ಹೇಳ್ತಾರೆ ಸರ್ ಫ್ಯಾಕ್ಟ್ರಿ ಬಗ್ಗೆ? ಸೊ ನಾನು 2015ರಲ್ಲಿ ಒಂದು ಹಳ್ಳಿ ಪ್ರದೇಶದಲ್ಲಿ ಈ ಥರದ ಒಂದು ಆಹಾರ ಉತ್ಪನ್ನಗಳನ್ನು ತಯಾರಿಸುವ ಒಂದು ಘಟಕವನ್ನು ನಾನು ಆರಂಭಿಸಿದ್ದು. ಇದನ್ನು ಆರಂಭಿಸುವ ಮೂಲ ಉದ್ದೇಶ ಏನಿತ್ತಂದರೆ, ನನಗೆ ಈಗ ಏನಾಗಿದೆ ಅಂದರೆ ಮಾರುಕಟ್ಟೆಯಲ್ಲಿ ಪ್ಯಾಕ್ಡ್ ಫುಡ್ಸ್ ಅಂತ ಇರುತ್ತೆ, ಅದು ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ಜನರಿಗೆ ನಂಬಿಕೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅನ್ನೋ ಒಂದು ಮಾರುಕಟ್ಟೆಯಲ್ಲಿ ಅದಕ್ಕೆ ಒಂದು ವಿರೋಧವಾದ ಇದು ಕೂಡ ಪ್ಯಾಕೆಟ್ ಫುಡ್ ಅನ್ನುವ ಒಂದು ಭಾವನೆ ಇದೆ. ಆದರೆ ಅದನ್ನೆಲ್ಲ ಮೀರಿ ನಾವು ರೆಡಿ ಟು ಕುಕ್, ನಮ್ಮ ಮೊದಲ ಬ್ರ್ಯಾಂಡ್ ನಿತ್ಯ ಚಪಾತಿಯನ್ನು ನಾವು ಆರಂಭಿಸಿದ್ದು. ಸೊ ಇದಕ್ಕೆಲ್ಲ ಮೂಲಭೂತವಾಗಿ ನಾವು DFRL ಅಂತ ಇದೆ, ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಮೈಸೂರಲ್ಲಿರೋದು, ಆಹಾರ ರಕ್ಷಣಾ ಸಂಶೋಧನಾ ಪ್ರಯೋಗಾಲಯ ಅಂತ.
ಇವರು ಏನಂದರೆ ಕಂಪ್ಲೀಟ್ಲಿ ಡಿಫೆನ್ಸಿಗೆ ಫುಡ್ ಟೆಕ್ನಾಲಜಿಗಳನ್ನು ಕೊಡೋದು ಹಾಗೂ ಅದನ್ನು ಓಪನ್ ಮಾರ್ಕೆಟಿಗೆ ಕೊಟ್ಟಿದೆ. ಆದ್ದರಿಂದ ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲ ಘಟಕ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆಯಾಗ್ತಾ ಇದೆ. ಯಾಕಂದರೆ ಅವರ ಸ್ಟ್ಯಾಂಡರ್ಡ್, ಅವರ ಗುಣಮಟ್ಟ ಏನಿರಬೇಕು, ಒಂದು ಆಹಾರ ಉತ್ಪನ್ನಗಳನ್ನು ತಿನ್ನುವಂಥ ಆಹಾರ ಉತ್ಪನ್ನಗಳು ಯಾವ ರೀತಿಯ ಗುಣಮಟ್ಟದಲ್ಲಿ ಇರಬೇಕು, ಅದರ ಬಗ್ಗೆ ಸಂಪೂರ್ಣ ಅವರ ಮಾನದಂಡಗಳ ಪ್ರಕಾರವಾಗಿ ನಾವು ಕೂಡ ಅದೇ ರೀತಿಯಾಗಿ ಇಲ್ಲಿ ಅದನ್ನು ತಯಾರಿಸ್ತಾ ಇದ್ದೇವೆ. ವೀಕ್ಷಕರು ಇಲ್ಲೊಂದು ಹೇಳಬೇಕು, DFRL ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ದೇಶದ ಸೈನಿಕರಿಗಾಗಿ, ಅಂದರೆ ಸೈನಿಕರು ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಅವರಿಗೆ 15 ದಿವಸ 20 ದಿವಸ 25 ದಿವಸದ 1 ತಿಂಗಳು ಜಾಸ್ತಿ ಸಮಯ ಕೆಡದಂಥ ಆಹಾರಗಳನ್ನು ತಯಾರಿಸಿಕೊಡುವಂಥದ್ದಾಗಿರಲಿ ಅಥವಾ ಅದ್ರ ಜೊತೆಗೆ ನಾವು ಹೇಳುವಂಥ ಯಾವುದೇ ಒಂದು ರೀತಿಯಾದಂಥ ಪರಿಸರ ವಿಪತ್ತು ಬಂದಾಗ ಇಡೀ ಒಂದು ಪ್ರದೇಶಗಳಿಗೆ ಆಹಾರನ ಒದಗಿಸುವಂಥ ಲಕ್ಷಾಂತರ ಜನರು ಕೆಲಸಕ್ಕಿದ್ದಾರೆ, ಲಕ್ಷಾಂತರ ಜನರಿಗೆ ಆಹಾರಗಳನ್ನು ಒದಗಿಸುವಂಥ ಒಂದು ಕೇಂದ್ರದ ಆಡಳಿತದಲ್ಲಿರುವಂಥ ಸಂಸ್ಥೆ. ಎಸ್ ಸರ್, ಹೇಳ್ತಾ ಇದ್ರಿ. ಸೊ ಆರಂಭದಲ್ಲಿ ಅಂದರೆ ನಿಮಗೆ ಈ ಒಂದು ಯೋಚನೆ ಯಾಕಾಗಿ ಬಂತು ಎನ್ನುವಂಥ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಯಾಕೆ ಇದನ್ನೇ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು? ಯಾಕೆ ಅಂದರೆ ನಾನು ಮುಂದೆ ಪ್ರೊಫೆಷನಲ್ ಆಗಿ ಬೇರೆ ಕೆಲಸಗಳಲ್ಲೆಲ್ಲ ಇದ್ದೆ. ಆವಾಗ ನಾನು ಕೂಡ ಊರೂರು ಸುತ್ತಾ ಇದ್ದೆ. ಆಗ ನನಗೆ ಅನ್ನಿಸ್ತು, ನಮ್ಮ ಊರಲ್ಲಿ ಯಾಕೆ ಈ ಥರದ ಒಂದು ಸಂಸ್ಥೆಯನ್ನು ಆರಂಭಿಸಬಾರ್ದು. ನಾನು ಭಾಳಷ್ಟು ಇಂಡಸ್ಟ್ರಿಗಳಿಗೆ ವಿಸಿಟ್ ಮಾಡ್ತಾಯಿದ್ದೆ. ಆಗ ನಾನು ಕನ್ಸಲ್ಟಿಂಗ್ ಆಗಿಲ್ಲ ಹೋಗ್ತಾ ಇದ್ದೆ. ಆವಾಗ ನನಗೂ ಕೂಡ ಒಂದು ಊರಲ್ಲಿ ಈ ಥರದ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು, ಅಲ್ಲಿನೊಂದು 10 ಮಂದಿಗೆ ಉದ್ಯೋಗವನ್ನು ನೀಡಿ ನಮ್ಮ ಗ್ರಾಮೀಣ ಪ್ರದೇಶಗಳ ಅವರಿಗೆ ಉದ್ಯೋಗವನ್ನು ನೀಡಬೇಕು, ಆಪರ್ಚುನಿಟಿಗಳನ್ನು ಕೊಡಬೇಕು. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೂಡ ಭಾಳಷ್ಟು ಸ್ಕಿಲ್ಗಳಿದೆ, ಅದನ್ನು ಡೆವಲಪ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಮೂಲತಃ ಸುಳ್ಯ ತಾಲೂಕಿನ ಚೊಕ್ಕಾಡಿಯಲ್ಲಿ ನನ್ನ ಊರು. ಆದರೆ ಇಲ್ಲಿ ಪುತ್ತೂರಲ್ಲಿ ಬಂದು ಈ ಒಂದು ನರಿಮೊಗರು ಎನ್ನುವ ಮುಖ್ಯ ಗ್ರಾಮದಲ್ಲಿ ನಾನು ಈ 2015ರಲ್ಲಿ ಈ ಸಂಸ್ಥೆಯನ್ನು ಕೇವಲ 3-4 ಮಂದಿಯಿಂದ ನಾನು ಆರಂಭಿಸಿದ್ದು. ಆರಂಭದಲ್ಲಿ ಮಾರುಕಟ್ಟೆ ಹೇಗೆ? ಆರಂಭದಲ್ಲಿ ಚಪಾತಿ ಮಾರುಕಟ್ಟೆ ಅಂದರೆ ಚಪಾತಿ ಅಷ್ಟು ಅಕ್ಸೆಪ್ಟೆನ್ಸ್ ಲೆವೆಲ್ ಆಗಲಿಲ್ಲ ಮಾರುಕಟ್ಟೆಯಲ್ಲಿ. ಇದು ಯಾವ ರೀತಿ ಇದೆಯಪ್ಪ ಅನ್ನೋ ಒಂದು ನೆಗೆಟಿವ್ ಇದು ಗ್ರಾಹಕರಿಂದ ಬಂತು. ಆದರೆ ನಾವು ಭಾಳಷ್ಟು ಜನರಿಗೆ ಅದರ ಚಪಾತಿಗಳನ್ನು ಸ್ಯಾಂಪಲ್ಗಳನ್ನು ಕೊಟ್ವಿ, ಅವರಿಗೆ ರುಚಿಗಳನ್ನು ಗೊತ್ತಾಯಿತು. ಇದು ಮನೆಯಲ್ಲಿ ಮಾಡುವ ಚಪಾತಿಗೂ ಪ್ಯಾಕೆಟ್ ಮಾಡುವ ಚಪಾತಿಗೂ ಯಾವುದೇ ಥರದ ಭಿನ್ನತೆ ಅಥವಾ ವ್ಯತ್ಯಾಸಗಳು ಒಂದು ಸ್ವಲ್ಪವೂ ಕೂಡ ಇಲ್ಲ ಅನ್ನುವಂಥ ಗ್ರಾಹಕರಿಂದ ಒಂದು ಒಳ್ಳೆಯ ಅಭಿಪ್ರಾಯ ಬಂತು ನಮಗೆ. ಸೊ ಈ ಅಭಿಪ್ರಾಯವನ್ನು ಮುಂದಿಟ್ಟುಕೊಂಡು ನಾವು ಮೊಟ್ಟ ಮೊದಲಿಗೆ ನಾವು ಇದು ಪುತ್ತೂರಿಂದ ಆರಂಭಿಸಿದ್ದೀವಿ, ಮತ್ತು ಸುಳ್ಯ ಕಡೆಗೆ ಆರಂಭಿಸಿದ್ದೀವಿ. ನಂತರ BC ರೋಡು, ಧರ್ಮಸ್ಥಳ, ನೆಲ್ಲಿಯಾಡಿ, ಈ ಬೆಲ್ಟು ಎಂಟೈರ್ ಈಗ ನಮ್ಮ ಮಂಗಳೂರು ಕಂಪ್ಲೀಟ್ಲಿ ಕವರ್ ಆಗಿದೆ. ಮತ್ತು ಮೂಡಬಿದ್ರೆ, ಕಾರ್ಕಳ, ಉಡುಪಿ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲಿಯೂ ಕೂಡ, ದಿನಸಿ ಅಂಗಡಿ ಅಥವಾ ಬೇಕರಿಗಳಲ್ಲಿ ನಮ್ಮ ನಿತ್ಯ ಚಪಾತಿಯ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಹಾಗೂ ಭಾಳಷ್ಟು ಗ್ರಾಹಕರು ನಮ್ಮ ಉತ್ಪನ್ನಗಳನ್ನು ರೆಗ್ಯುಲರ್ ಆಗಿ ಬಳಸ್ತಾ ಇದ್ದಾರೆ. ಅವರಿಂದ ಭಾಳ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಬಂದಿದೆ. ಈ ಚಪಾತಿ ಮಾಡಲಿಕ್ಕೆ ನಮ್ಮ ಕೋಸ್ಟಲ್ ಬೆಲ್ಟ್ ಎಸ್ಪೆಷಲಿ ಸ್ವಲ್ಪ ನಾರ್ತ್ ಇಂಡಿಯನ್ ಫುಡ್ ಅಂತ ನಾವು ಹೇಳ್ತೀವಿ ಇದನ್ನು ಮೊದಲು. ಈಗ ಸೌತ್ ಇಂಡಿಯಾಗೆ ಈಗ ಅವೇರ್ನೆಸ್ ಆಗಿದೆ. ಆದರೆ ಮನೆಯಲ್ಲಿ ನಾವು ಈ ಚಪಾತಿ ಮಾಡಲಿಕ್ಕೆ ಭಾಳ ಕಷ್ಟ ಅನಿಸ್ತದೆ ನಮ್ಮ ಗೃಹಿಣಿಯರಿಗೆ. ಯಾಕೆಂದರೆ ಅದನ್ನು ಹಿಟ್ಟನ್ನು ಕಲಸಿಡಬೇಕು, ಅದನ್ನು ಉಂಡೆ ಮಾಡಬೇಕು, ಮತ್ತು ಅದನ್ನು ಲಾಟಬೇಕು ಅನ್ನುವಾಗ ಒಂದು ಪ್ರೊಸೆಸ್ಗಳು ಅದರ ಆ ಫುಡ್ ಕೆಲಸಕ್ಕೆ ಹೋಗುವವರಿಗೆ ಆಗೋದಿಲ್ಲ. ಹೆಚ್ಚು ಕಡಿಮೆ ಒಂದು ಅರ್ಧದಿಂದ 3/4 ಗಂಟೆ ಮಾಡ್ತಾರೆ. ಮತ್ತೊಂದು ಏನಾಗುತ್ತೆ, ಅದು ಸರಿಯಾದ ರುಚಿಗೂ ಬರುವುದಿಲ್ಲ, ಅದು ಶೇಪಿಗೂ ಬರುವುದಿಲ್ಲ. ಸೊ ಇದರಿಂದ ಅದರ ಒಂದು ಮಾಡೋದೇ ಬೇಡ, ಇದರ ಸುದ್ದಿಗೆ ಹೋಗೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು. ಸೊ ಆದಾಗ ಇಮಿಡಿಯೇಟ್ಲಿ ನಮ್ಮದು ಈ ಥರದ ಉತ್ಪನ್ನಗಳ ಪರಿಚಯ ಆದಾಗ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಮಾಡಿತ್ತು, ಗ್ರಾಹಕರಿಂದ ಕೂಡ ಭಾಳ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಸೊ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಿದ್ವಿ. ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಪರೋಟ ಆಗಿರ್ಬೋದು. ಸೊ ಹಿಂದೆ ಫ್ಯಾಕ್ಟ್ರಿ ಸೆಟಪ್ ಏನಿದೆ ಕಾಣ್ತಾ ಇದೆ. ಹಾಗಾದರೆ ಆರಂಭದಲ್ಲಿ ಪರೋಟ ಹೇಗೆ ತಯಾರಿಸ್ತಾರೆ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತಾರೆ, ಮಿಷಿನರಿ ಹೇಗೆ ವರ್ಕ್ ಮಾಡುತ್ತೆ, 1 ಗಂಟೆಗೆ ಎಷ್ಟು ಪರೋಟವನ್ನು ತಯಾರಿಸುವಂಥ ಕೆಪಾಸಿಟಿ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ರಾಧಾಕೃಷ್ಣ ಅವರು ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಹೆಚ್ಚಿನಂತ ಮಾಹಿತಿ ಕೊಡಲಿಕ್ಕಿದ್ದಾರೆ. ಬನ್ನಿ. ಓಕೆ, ಆಗಲೇ ಹೇಳಿದ್ದೀವಿ ಪ್ರತಿನಿತ್ಯ 8,000 to 10,000 ಪರೋಟ ಏನು ರೆಡಿ ಆಗುವಂಥದ್ದು. ರಾಧಾಕೃಷ್ಣ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸೊ ಸರ್, ಸ್ಟಾರ್ಟಿಂಗ್ ಸ್ಟೇಜ್ ಹೇಗೆ ಸರ್ ಪರೋಟ ಹೇಗೆ ಮಾಡಿ? ನಿತ್ಯ ಪರೋಟ ಅಂತ ಮಾರ್ಕೆಟಲ್ಲೆಲ್ಲ ಸಿಗ್ತಾ ಇದೆ. ಆದರೆ ನಾವು ಇದರಲ್ಲಿ ಮುಖ್ಯವಾಗಿ ರಾ ಮೆಟೀರಿಯಲ್ ಏನು ಇಂಗ್ರೀಡಿಯೆಂಟನ್ನು ನಾವು ರಿಫೈನ್ಡ್ ವೀಟ್ ಫ್ಲೋರ್ ಹಾಕ್ತೀವಿ, ಸಾಲ್ಟ್ ಹಾಕ್ತೀವಿ, ವೆಜಿಟೇಬಲ್ ಆಯಿಲ್ಗಳನ್ನು ಯೂಸ್ ಮಾಡ್ತೀವಿ, ಮತ್ತು ಪರ್ಮಿಟೆಡ್ ಕ್ಲಾಸ್ 2 ಪ್ರಿಸರ್ವೇಟಿವನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಈ ನಮ್ಮ ನಿತ್ಯ ಪರೋಟವು ಕಂಪ್ಲೀಟ್ ಈ CFTRI ತಂತ್ರಜ್ಞಾನವನ್ನು ನಾವು ಇಲ್ಲಿ ಬಳಸಿಕೊಂಡಿದ್ದೇವೆ. ಇನ್ಕ್ಲೂಡಿಂಗ್ ರಾ ಮೆಟೀರಿಯಲಿಂದ ಹಿಡಿದು ಅಪ್ ಟು ಪ್ಯಾಕಿಂಗ್ವರೆಗೆ ನಾವು CFTRI ತಂತ್ರಜ್ಞಾನವನ್ನು ಇಲ್ಲಿ ಬಳಸ್ತೀವಿ.
CFTR ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಇರೋದು. ಇವರಿಂದ ನಾವು ಈ ಪರೋಟ ಹೇಗೆ ಮಾಡಬೇಕು, ಯಾವ ರೀತಿ ಅದನ್ನು ಪ್ರೋಸೆಸ್ ಮಾಡಬೇಕು ಅನ್ನೋದನ್ನು ಬಳಸಿಕೊಂಡು ನಾವು ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲು ಈ ಪರೋಟನ ನಾವು 7 ಡೇಸ್ ಇಡಲಿಕ್ಕೆ ಆಗುತ್ತೆ. 7 ಡೇಸ್ ವಿದೌಟ್ ಇದನ್ನು ಓಪನ್ ಮಾಡೋದಿದ್ರೆ ನೀವು ನಾರ್ಮಲ್ ಆಂಬಿಯಟಿಕ್ ಟೆಂಪರೇಚರ್ ಅಥವಾ ರೂಮ್ ಟೆಂಪರೇಚರ್ ಅಂತ ಹೇಳ್ತೀವಿ, ಅದರಲ್ಲಿ ನೀವು ಹೆಚ್ಚಿಗೆ ಒಂದು ವಾರ 7 ಡೇಸ್ ಈ ಪರೋಟವನ್ನು ಇಡ್ಬೋದು, ಯೂಸ್ ಮಾಡ್ಬೋದು. ಇದು ನಮ್ಮ ಈ ಥರ ಗ್ರೈಂಡರ್ ಬರುತ್ತೆ. ಇದಕ್ಕೆ ನಾವು ರಾ ಮೆಟೀರಿಯಲ್ಗಳನ್ನೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಇದು ಪರೋಟದ ಈ ಒಂದು ಕನ್ಸಿಸ್ಟೆನ್ಸಿ ಹಿಟ್ಟಿಗೆ ಬರಬೇಕಾಗುತ್ತೆ. ಈ ಥರದ ಹಿಟ್ಟನ್ನು ಹೆಚ್ಚು ಕಡಿಮೆ ಅದೊಂದು ಅರ್ಧ ಮುಕ್ಕಾಲು ಗಂಟೆ ಈ ಥರ ಇಟ್ಟು ನಂತರ ಅದನ್ನು ಇನ್ನೊಂದು ಪ್ರೊಸೆಸ್ಸಿಗೆ ಅದು ಹೋಗುತ್ತೆ. ನಾವು ಕಂಪ್ಲೀಟ್ಲಿ ಇಲ್ಲಿ ಹೈಜಿನಿಕ್ ಆಗಿರುವ ಫುಡ್ ಗ್ರೇಡ್ ಸ್ಟೀಲ್ ಮೆಟೀರಿಯಲ್ಗಳನ್ನೇ ಎಲ್ಲ ಯೂಸ್ ಮಾಡ್ತೀವಿ. ಇದರಲ್ಲಿ ಮಿಕ್ಸ್ ಆಗಲಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಇದು ಮಿಕ್ಸ್ ಆಗಲಿಕ್ಕೆ ನಮಗೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಿಕ್ಸ್ ಆಗಲಿಕ್ಕೆ ಬೇಕಾಗುತ್ತೆ. ಸರಿಯಾಗಿ ಅದು ನೀರು, ಎಣ್ಣೆ, ಸಾಲ್ಟು ಎಲ್ಲವೂ ಮಿಕ್ಸ್ ಆಗಿ ಅದೊಂದು ಫಾರ್ಮುಲೇಷನ್ಗೆ ಬರಬೇಕಾಗುತ್ತೆ. ಹೆಚ್ಚು ಕಡಿಮೆ ಅರ್ಧ ಗಂಟೆ ತಗೊಳ್ಳುತ್ತೆ ಇದು ಮಿಕ್ಸ್ ಆಗಲಿಕ್ಕೆ. ಸೊ ಆ ಮಿಕ್ಸ್ ಆದ ನಂತರ ನಾವು ಇದನ್ನು ಪ್ರೊಸೆಸಿಂಗ್ ಲೇಯರ್ ಮಾಡಲಿಕ್ಕೆ ಇದನ್ನು ಈ ಥರ ಸಿಲಿಂಡ್ರಲ್ಲಿ ತುಂಬುತ್ತೀವಿ. ಅದನ್ನು ಇದು ಆ ಪ್ರೆಷರಿಗೆ ಇಲ್ಲಿ ಲೇಯರ್ ಆಗಿ ಪರೋಟದ ನಾವು ಲೇಯರ್ ಮಾಡಬೇಕು. ಪರೋಟ ಆಗಬೇಕು ಅಂದ್ರೆ ಲೇಯರ್ ಆಗಬೇಕು. ಈ ಥರ ಮೆಷಿನಲ್ಲಿ ಲೇಯರ್ ಫಾರ್ಮಲ್ಲಿ ಅದು ಹೋಗ್ತಾ ಇರುತ್ತೆ. ನಂತರ ಅದು ಎಷ್ಟು ಗಾತ್ರ ಅದರ ತೂಕಕ್ಕೆ ಬೇಕಾದಂಗೆ ಅದನ್ನು ನಾವು ಇಲ್ಲಿ ಕಟ್ ಮಾಡ್ಕೊಳ್ತೀವಿ. ಅದು ಆಟೋಮೆಟಿಕ್ಕಾಗಿ ಮೆಷಿನಲ್ಲಿ ಕಟ್ ಮಾಡ್ತೀವಿ. ಸೊ ಈಗ ಏನಾಗಿದೆ, ಪರೋಟದ ಲೇಯರ್ ಬಂದಿದೆ. ಈಗ ಇದನ್ನು ನಂತರ ನಾವು ಅದನ್ನು ಉಲ್ಟಾ ಪಲ್ಟಾ ರೋಲ್ ಮಾಡ್ತೀವಿ. ನಂತರ ಅದನ್ನು ಬಾಲ್ ರೂಪದಲ್ಲಿ ಅದನ್ನು ಮಾಡ್ತೀವಿ. ಈ ಥರ ಪ್ರೊಸೆಸ್ ಮಾಡ್ತೀವಿ. ಮೊದಲ ಹಂತ ರಿಫೈನ್ಡ್ ವೀಟ್ ಎಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಮಿಕ್ಸ್ ಮಾಡಿ ಲೇಯರ್ ಮಾಡಿ ಬಾಲ್ ರೆಡಿಯಾಗಿ ಈ ರೀತಿಯಾದ ಬಾಲ್ ರೆಡಿಯಾಗಿ ಬರುತ್ತದೆ. ನಮ್ಮ ಲೇಯರ್ ಅಥವಾ ಬಾಲನ್ನು ನಾವು ಗಂಟೆಗೆ ಒಂದು 400ರಿಂದ 500 ಪ್ರತಿ ಗಂಟೆಯಲ್ಲಿ ತಯಾರು ಮಾಡಲಿಕ್ಕೆ ಆಗ್ತದೆ. ಅಂದರೆ 500 ಪರೋಟವನ್ನು 1 ಗಂಟೆಯಲ್ಲಿ ತಯಾರು ಮಾಡೋಕ್ಕೆ ನಮಗೆ ಈ ರೀತಿಯಾದ ಬಾಲ್ ರೆಡಿ ಆಗುತ್ತೆ. ಅದು ಲೇಯರ್ ಆಗಿ ಈ ಥರ ಕಾಣ್ತಾ ಇರ್ತದೆ. ನಂತರ ಅದನ್ನು ಇದು 100 ಗ್ರಾಮ್ಸ್ ತೂಗ್ತಾ ಇದೆ. ಪ್ರತಿಯೊಂದು ಬಾಲ್ ಕೂಡ ಪರೋಟ ಕೂಡ ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ಸ್ ಇರುತ್ತೆ. ನಂತರ ಈ ಬಾಲನ್ನು ನಾವು ಪ್ರೆಸ್ಸಿಂಗ್ ಮೆಷಿನ್ ಅಂತ ಬರುತ್ತೆ. ಇದು ಕಂಪ್ಲೀಟ್ ಟಾಪಲ್ಲಿ ಮತ್ತು ಕೆಳಗಡೆ ಹೀಟ್ ಆಗುತ್ತೆ. ಆ ಹೀಟ್ ಆಗೋ ಈ ಬಾಲಲ್ಲಿ ಮೂವ್ಮೆಂಟ್ ಆಗಿ ಆಟೋಮೆಟಿಕ್ಕಾಗಿ ಪ್ರೆಸ್ ಆಗುತ್ತೆ. ಅದನ್ನು ನಾವು ಎಷ್ಟು ತಿಕ್ನೆಸ್ ಬೇಕು ಅಂತ ಅದನ್ನು ಒಂದು ಸೆಟ್ಟಿಂಗ್ ಮಾಡಿರ್ತೀವಿ. ಆ ತಿಕ್ನೆಸ್ ಪ್ರಕಾರ ಅದು ಫ್ಲ್ಯಾಟ್ ಆಗಿ ಅಲ್ಲಿ ಪರೋಟ ಫೈನಲ್ ಉತ್ಪನ್ನವಾಗಿ ಆ ಥರ ಹೊರಗೆ ಬರ್ತದೆ. ಇಲ್ಲಿ
ಈ ಥರ ಬಾಲನ್ನು ಇಡಬೇಕು. ಇದು ಅಲ್ಲಿ ಆಟೋಮೆಟಿಕ್ಕಾಗಿ ಸೆನ್ಸ್ ಆಗುತ್ತೆ, ಸೆನ್ಸ್ ಆಗಿ ಅದು ಪರೋಟ ಆಗಿ ಬರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗುತ್ತೆ. ಇದು ಕೂಡ ಗಂಟೆಗೆ 450ರಿಂದ 500 ಪರೋಟವನ್ನು ಇದನ್ನು ಒಂದು ಗಂಟೆಗೆ ತಯಾರಿಸಲಿಕ್ಕೆ ಆಗ್ತದೆ, ಮಾಡಲಿಕ್ಕೆ ಆಗ್ತದೆ. ಸೊ ವೀಕ್ಷಕರೇ, ಸೊ ನೀವಿಲ್ಲಿ ನೋಡ್ತಾ ಇದ್ದೀರಿ, ಪ್ರತಿ 1 ಗಂಟೆಗೆ ಅಂತ ಹೇಳಿದ್ರೆ ಸರಿ ಸುಮಾರು 400ರಿಂದ 500 ಪರೋಟಗಳನ್ನು ಪ್ರತಿ ಉಂಡೆ ಕೂಡ, ಅಂದರೆ ಮಾಡಿದಂಥ ಪ್ರತಿ ಉಂಡೆ ಕೂಡ ಒಂದು 100 ಗ್ರಾಮ್ಸ್ ಅಷ್ಟು ಇರ್ತದೆ. ಈ ಲೇಯರಲ್ಲಿ ಅವ್ರು ಹೇಳಿದ ಪ್ರಕಾರ ಅದು ಹೀಟಾಗಿ ಏನು ಅಂತ ಹೇಳಿದರೆ ಪರೋಟದ್ದು ಥಿಕ್ನೆಸ್ ಎಷ್ಟು ಬೇಕು ಎನ್ನುವಂಥದ್ದು ಕೂಡ ಅಲೈನ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ವಿಚಾರ. ಸೊ ಹಾಗೆ ಪ್ರತಿ ಗಂಟೆಗೆ 450ರಿಂದ 500 ಪರೋಟಗಳಷ್ಟು ಮಾಡುವಂಥ ಕೆಪಾಸಿಟಿ ಇದೆ. ನಾವು ಇಲ್ಲಿ ಮತ್ತು ಪಾತ್ರೆಗಳನ್ನು ಪ್ರತಿಯೊಂದು ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ ಪಾತ್ರೆಗಳನ್ನೇ ಉಪಯೋಗಿಸ್ತೀವಿ. ಇದು ಕೂಡ ಎಲ್ಲ ಫುಡ್ ಗ್ರೇಡ್ ಮೆಟಲ್ಗಳೆಲ್ಲ ಫುಡ್ ಗ್ರೇಡ್ ಆಗಿ ಉತ್ಪನ್ನಗಳು ಉತ್ಪಾದಿಸ್ತೀವಿ. ಸೊ ಇದ್ರ ಬಗ್ಗೆ ಹೇಗೆ ಇರ್ತದೆ ಸರ್? ಬೆಳಿಗ್ಗೆಯಿಂದ ಅಂದರೆ 24 ಗಂಟೆ ಪ್ರಾಡಕ್ಟ್ ಇರ್ತದೆ? 24 ನಾವು ಬೆಳಿಗ್ಗೆ 7:30ಗೆ ನಮ್ಮದು ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 5 o'clockವರೆಗೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ ನಮಗೆ. ಹೌದು, ಪ್ರೊಡಕ್ಷನ್ಸ್. ಮತ್ತು ಅದು ಮಾರುಕಟ್ಟೆಯಲ್ಲಿ ಹೇಗೆ ಡಿಮ್ಯಾಂಡ್ ಇದೆ, ಜಾಸ್ತಿ ರಿಕ್ವೈರ್ಮೆಂಟ್ ಇದೆ, ಅದರ ಪ್ರಕಾರ ನಾವು ಮಾಡಿದೆ. ರಾತ್ರಿ ಇದನ್ನು ಯಾವುದನ್ನು ಪ್ರೊಡಕ್ಷನ್ಸ್ಗಳನ್ನು ನಾವು ತಗೊಳ್ಳೋದಿಲ್ಲ, ಇದು ಹಗಲಿನಲ್ಲೇ ಉತ್ಪನ್ನಗಳನ್ನು ತಯಾರಿ ಮಾಡುವುದು ಇದೆಲ್ಲ. ಸರ್ ಈಗ ಈ ಸೆಕ್ಷನಲ್ಲಿ ಏನು ಮಾಡ್ತೀವಿ? ಈಗ ನಮ್ಮ ನಿತ್ಯ ಪರೋಟದ 4ನೇ ಹಂತದಲ್ಲಿ ಇದ್ದೇವೆ ನಾವೀಗ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಪರೋಟ ಪ್ರೆಸ್ ಆಗಿ ರೌಂಡಾಗಿ ಬರುತ್ತೆ, ಅದನ್ನು ನಂತರ ನಾವು ಹೀಟ್ ಮಾಡ್ತೀವಿ. ಅದನ್ನು ಎರಡೂ ಸೈಡ್ಗಳನ್ನು ಕೂಡ, ಅದರ ಎರಡೂ ಬದಿಗಳನ್ನು ಕೂಡ ಹೀಟ್ ಮಾಡ್ತೀವಿ. ಯಾಕಂದರೆ ಅದು ಹಾಳಾಗಬಾರ್ದು, ಅದರಲ್ಲಿರುವ ನೀರಿನ ಅಂಶಗಳನ್ನೆಲ್ಲ ಡ್ರೈ ಮಾಡೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಅದನ್ನು ಹೀಟ್ ಮಾಡ್ತೀವಿ. ಹೀಟ್ ಮಾಡಿ ಆಗ ಅದು ಸಂಪೂರ್ಣ ಅದು ಫೈನಲ್ ಸ್ಟೇಜ್, ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬರುತ್ತೆ. ಅದು ನಂತರ ಅದು ಪ್ಯಾಕಿಂಗಿಗೆ ಹೋಗುತ್ತೆ. ಹೌದು, ಅದನ್ನು ಎರಡೂ ಬದಿಗಳು ಕೂಡ ಚೆನ್ನಾಗಿ ಅದು ಹೀಟ್ ಆಗಿರುತ್ತೆ. ಯಾಕಂದರೆ ನಮ್ಮ ನಿತ್ಯ ಪರೋಟವನ್ನು ಮನೆಗೆ ತಗೊಂಡೋದ ನಂತರ ಅವರು ಅದನ್ನು ಬಿಸಿ ಮಾಡಲಿಕ್ಕೆ ಉಂಟು. ಆಲ್ಮೋಸ್ಟ್ ಇಲ್ಲಿ 70% ಹೀಟ್ ಆಗಿರುತ್ತೆ ಈ ಪ್ರಾಡಕ್ಟ್ಗಳು. ಮತ್ತು ಅದನ್ನು 30% ಬಿಸಿ ಮಾಡಿಕೊಂಡು ಅದನ್ನು ಎರಡು ಸೈಡನ್ನು ಪೆಟ್ಟು ಮಾಡಿಕೊಳ್ಬೇಕು. ಆವಾಗ ಅವರಿಗೆ ರೆಡಿ ಟು ಈಟ್ಗೆ ತಯಾರಾಗುತ್ತೆ.
ಎಸ್ ಸರ್, ಈ ಸೆಕ್ಷನ್ ಈಗ ನಮ್ಮದು ಫೈನಲ್ 5ನೇ ಹಂತ ಇದು ನಮ್ಮ ನಿತ್ಯ ಪರೋಟದ. ನಾವಲ್ಲಿ ಹೀಟ್ ಆದ ನಂತರ ಇಲ್ಲಿಗೆ ಬರುತ್ತೆ. ಅದು ನಾವು ರೂಮ್ ಟೆಂಪ್ರೇಚರಿಗೆ ಅದು ತಣ್ಣಗೆ ಆಗಬೇಕು. ತಣ್ಣಗೆ ಆದ ನಂತರ ನಾವು ಅದನ್ನು ಒಂದು ಪ್ಯಾಕಿನಲ್ಲಿ 5 ಪರೋಟ ಇರುವ ಹಾಗೆ ನಾವು ಪ್ಯಾಕ್ ಮಾಡ್ತೀವಿ. ಈ ಥರದ ನಮ್ಮದು ಪ್ಯಾಕಿಂಗ್ ಮೆಟೀರಿಯಲ್ ಬರುತ್ತೆ. ಅದರಲ್ಲಿ ನಾವು ಅದನ್ನು ತಣ್ಣಗಾದ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಪ್ಯಾಕ್ ಮಾಡಿದೆ. 5ರ ಪ್ಯಾಕ್ ಮತ್ತು 10ರ ಪ್ಯಾಕಾಗಿ ತಯಾರಿ ಮಾಡಿ ಅದನ್ನು ಸೀಲ್ ಮಾಡಿ ಇಡ್ತೀವಿ. ನಂತರ ಇದು ನೇರವಾಗಿ ಮಾರುಕಟ್ಟೆಗೆ ಹೋಗಲಿಕ್ಕೆ ತಯಾರಾದ ನಿಮ್ಮ ನಿತ್ಯ ಪರೋಟ. ಸೆಕ್ಷನ್ ಹೇಳಿದರೆ ಪ್ಯಾಕಿಂಗ್ ಸಿಸ್ಟಮ್ಸ್ ಏನಿದೆ, ಸೊ ಎಲ್ಲ ಫೈನಲ್ ಆಗಿ ಅಂದರೆ 5 ಪೌಚ್, ಅದಾದಮೇಲೆ 10 ಒಂದೊಂದು ಪೌಚ್ ಹಾಗೆ ಮಾಡಿ ಸೊ ಫೈನಲ್ ಆಗಿ ಮತ್ತೆ ಹೊರಗೆ ಮಾರುಕಟ್ಟೆಗೆ ಹಾಕುವಂಥದ್ದು. ಇದು ಪರೋಟ ಸೆಕ್ಷನ್ನ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್. ಅಂದರೆ ಆರಂಭದಲ್ಲಿ ಯಾವ ರೀತಿ ಹಿಟ್ಟು ಕಲಸುವ ಅಲ್ಲಿಂದ ಹಿಡಿದು ಫೈನಲ್ ಪ್ಯಾಕೇಜ್ ಆಗುವ ಅಲ್ಲಿಯ ತನಕದ್ದು ಡೀಟೇಲ್ಸ್. ಸೊ ಇವರು ಹೇಳಿದಾಗೆ ಆಲ್ಮೋಸ್ಟ್ ಒಂದು 70% ಅದನ್ನು ಹೀಟೆಲ್ಲ ಮಾಡಿ ರೆಡಿ ಮಾಡಿ ಇಡಲಿಕ್ಕಾಗ್ತದೆ. ದೆನ್ ಮನೆಗೆ ಹೋಗಿ ಜಸ್ಟ್ 1 ರಿಂದ 2 ನಿಮಿಷ ಕಾವಲಲ್ಲಿಟ್ಟು ಬಿಸಿ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸೇವಿಸ್ಬೋದು ಅನ್ನುವಂಥ ವಿಚಾರ. ಸೊ ಹಾಗೆ ಇನ್ನಷ್ಟು ಪ್ರಾಡಕ್ಟ್ಸ್ ಇದೆ, ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಹೇಗೆಲ್ಲ ಮಾಡ್ತಾರೆ ಅನ್ನುವಂಥ ಡೀಟೇಲ್ಸನ್ನು ನಿತ್ಯ ಚಪಾತಿಯ ಫ್ಯಾಕ್ಟ್ರಿಯಲ್ಲಿ ರಾಧಾಕೃಷ್ಣ ಅವರು ಅದ್ರ ಬಗ್ಗೆ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡ್ತಾರೆ. ಒಂದು ಸಣ್ಣ ವಿರಾಮದ ನಂತರ